ನಿಮಗೆ ಯಾಕೆ ಭಾಗವತ್ರೆ ಪುಸ್ತಕ? ಅದು ಪುಸ್ತಕ ಭಂಡಾರವೇ. ಶೈಲಿಯಲ್ಲಿ ಹೇಳುದಿದ್ರೆ ನನಗೆ ಬೇಡ, ಯಾರಾದ್ರೂ ಕೇಳಿದ್ರೆ ಕೊಡ್ಬೇಕಲ್ಲ. ಅಷ್ಟಭುಜ ದೇವಿಯ ಬ್ಯಾನರ್ ಕಾಣುದು ಬಿಟ್ರೆ ಬೇರೆ ಯಾವ ಪ್ರಸಂಗ ಇಲ್ಲ. ನಾನು ದುಃಖದಲ್ಲಿ ಹೇಳುದು ಅದು. ಮೈಸೂತ್ರ ಮಾಲ್ಪಣೆಯರು ಇಲ್ಲಿ ಪ್ರಸಂಗ ಕುರುಕ್ಷೇತ್ರ, ಅವಾಗ ಹೇಳುದು ಮೈಸೂತ್ರ ಮಾಲ್ಪಣೆಯರು ಅಂತ. ಈ ವಿಶ್ವಭವನಕ್ಕೆ ಬಂದ ಕೂಡಲೇ ಮಂಡ್ಯ ಭಾಗವತರ ಲೆಕ್ಕದಲ್ಲಿ ಚಾ ಕುಡಿಬೇಕೆಲ್ಲರೂ. ಆಗಿ ಬಂದೆವು ಮಧ್ಯ ನೆನಪಾಯ್ತು ನನಗೆ. ಮುನಿಪೋತ ಬರ ಮಾತ ಕೇಳಿ ನಮ್ಮ ಮನೆಗೆ ಸಾದಿ ಖರ್ಚು ಕೊರಲೆ ಅಂತ ಹೇಳಿ 10 ರೂಪಾಯಿ ಕೊಟ್ರು. ದೊಡ್ಡ ದುಡ್ಡು. ಇವತ್ತು ಇಲ್ಲಿ 2 ದಿವಸದಲ್ಲಿ ಕಲಾವಿದರು ಆಗ್ತಾರೆ. ಹಾಗಾಗಿ ನಾವು ಯಕ್ಷಗಾನ ಸಣ್ಣದಾಯ್ತಲ್ಲ, ಅಷ್ಟು ಸಣ್ಣ ಕಾಲ ಎಲ್ಲ ಇದು. ಎಷ್ಟೋ ಮಂದಿ ಭಾಗವತರುಗಳು ತಮಾಷೆ ಮಾಡಿದ್ದುಂಟು ನಾನು ಬರೆಯುವಾಗ. ಬಿಡೋದು ವೀರರಸ ಬರುವಾಗಲ್ಲಿ ವೀರರಸ ಬೇಕು. ಈಗಿನ ಎಷ್ಟೋ ಹುಡುಗರಲ್ಲಿ ವೀರರಸವೇ ಇಲ್ಲ. ತಾಳಗಳು ಬೇರೆ ಬೇರೆ, ಅದರ ಗತಿ ಬೇರೆ, ಅದರ ನಡೆಗಳು ಬೇರೆ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಭಾಗವತರು ಮೊದಲಾಗಾರ ವೀರ ಹೋಯ್ತಾರೆ ಅಂತ ಇವನಿಗೆ ಕೊಟ್ಟದ್ದು ಮಟ್ಟೆ ತಾಳ ಅಂತೆಲ್ಲ ಪ್ರಜ್ಞೆ ಇಲ್ಲ ಅಂತ. ನಾನು ಒಂದು ದಿವಸ ಕಟ್ಟದಿದ್ರೆ ಫೋನ್ ಬರ್ತದೆ, ಅದೆಂತ ಒಳ್ಳಣ್ಣ ನೀನು ಅದು ಕಟ್ಟಿದ್ದಿಲ್ಲ, ಮೀಸೆ ಲಾಯಕ್ ಆಗುತ್ತಿಲ್ಲ, ಚಂದ ಕಾಣುದಿಲ್ಲ. ಎಷ್ಟೋ ಮಾತಾಪಿತರಿಗೆ ಅವರ ಮಕ್ಕಳು ಅವರ ಕಸುಬಿನಲ್ಲಿ ಅಂದ್ರೆ ಅವರ ದುಡಿಮೆಯಲ್ಲಿ ಸಂತೋಷ ಪಡುವುದಿಲ್ಲ. ಒಂದು ಕ್ಷಣದಲ್ಲಿ ವಿಮರ್ಶೆ ಮಾಡಿಬಿಡ್ತೀರಿ ನೀವು. ಅಷ್ಟು ವಿಮರ್ಶೆ ಸುಲಭ ಇಲ್ಲ ಸ್ವಾಮಿ.